ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಕ್ಲೆನ್ ಮಾತರೆಂದ ಮೋಕೆಡಿ ಎತ್ಕೊಂಡೊಂದುಲ್ಲೆ. ಇವತ್ತು ನಾವು ಅರಸಿನ ಎಲೆಯಿಂದ ಒಂದು ತಿಂಡಿ ಮಾಡುವ. ಇನಿ ನಮ್ಮ ಮಂಜಲ್ ದಿರದ ಅಡ್ಡಿಯ ಮಲ್ಪುಗ ಬಲೆ ಇದು ಶುರುಕ್ಕೆ ಮಂಜಲ್ ದಿರದ ನಿಗ್ಲೆ ಗಿಡ ತೋಜ್ಪವೆ ಅವೇನ ದೆಪ್ಪನ ತೂಕ. ಇಲ್ಲಿ ನೋಡಿ ಅರಸಿನ ಎಲೆ ನೋಡಿ ಅದರ ಗಿಡ ಉಂಟು. ಅದನ್ನು ನಾವೀಗ ಮೊದಲಿಗೆ ಕಟ್ ಮಾಡ್ಕೊಳ್ಳೋ ಎಲೆಯನ್ನು ತೆಕ್ಕೊಳ್ಳುವ. ನೋಡಿ ಎಷ್ಟು ದೊಡ್ಡ ದೊಡ್ಡ ಚೆಂದ ಉಂಟು ಎಲೆ ಕೂಡ. ಮತ್ತು ಅದರ ಹತ್ರ ಒಂದು ಲಿಂಬೆ ಗಿಡ ಕೂಡ ಉಂಟು. ಅದರಲ್ಲಿ ಕೂಡ ಈಗ ಲಿಂಬೆ ಆಗುವುದಷ್ಟು ಈಗ ಸ್ಟಾರ್ಟ್ ಆಗಿದೆ ಆಗಲಿಕ್ಕೆ. ಮತ್ತು ಸುತ್ತ ನೋಡಿ ತೋಟ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಮುಲ್ಪ ಒಂದು ಲಿಂಬೆದ ಗಿಡ ಉಂಟು. ಐಟ್ಲ ಲಿಂಬೆ ಅವರ ಶುರುವಾತಿನ ಆತೆ ತುಲೆ ಒಂಜಿ ಲಿಂಬೆ ಆತನ ಮುಲ್ಪ ತುಲೆ ಅಂಚನೆ ಕೆಲವು ಲಿಂಬೆ ಆಂಡ್ ನೆಟ್ಟು ಶುರುವಾಯಿನಿ ಈ ಸರಿ ಫಸ್ಟ್. ಅಂಚನೆ ಸುತ್ತ ತೋಟ ಎಲ್ಲ ನಿಕ್ಲಿಗೆ ತೋಜ್ಪಾಯ. ಇತ್ತೆ ನಮ್ಮ ಮುಲ್ಪ ಮಂಜಲ್ದ ಎರೆನ ದೆಪ್ಪುಗ ನಮ್ಮ ಕೇತು ಬೋರ್ಡ್ ಆತು. ಇವಾಗ ನಾವಿಲ್ಲಿ ಅರಸಿನೆಲೆ ತೆಕ್ಕೊಳ್ಳುವ. ಅದಕ್ಕಿಂತ ಮೊದಲು ಮಕ್ಕಳು ನೋಡಿ ಚೆಂದ ಮಾಡಿ ಒಂದು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಸೇರಿ. ಮುಲ್ಪ ತುಲೆ ಜೋಕುಲ್ನ ಡ್ರಾಯಿಂಗ್ಲ ಆವೊಂದುಂಡು. ಯಾನು ಇರದೆ ಪರವನ ಮೊಕ್ಲಾಂಜಿ ವಿಡಿಯೋ ತೋಜ್ಪಾಯಿನಿಕ್ಲೆ. ಇದೇನು ಮುಲ್ಪ ಮಂಜಲ್ದ ಇರೆ ದೆತ್ತೊಂದುಲ್ಲೆ. ಇಲ್ಲಿ ನೋಡಿ ನಾವು ಅರಸಿನ ಎಲೆಯನ್ನು ಕೂಡ ತೆಗಿತಾ ಇದ್ದೇನೆ. ಅದರ ನಡುವೆ ಮಕ್ಕಳದ್ದು ಡ್ರಾಯಿಂಗ್ ಕೂಡ ಆಗ್ತಾ ಉಂಟು. ಅವರಿಗೆ ಹೇಳಿ ಬಂದೆ ನಾನು ಎಲೆ ತೆಗೋ ಮೊದಲು ನಿಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಆಗಬೇಕು ಅಂತ, ನಿಮ್ಮ ಡ್ರಾಯಿಂಗನ್ನು ತೋರಿಸ್ತೇನೆ ಅಂತ. ಜೋಕ್ಲೆಗೆ ಪಂಡದು ಬತ್ತೆ ಯಾನು ಇರೆ ದೆಪ್ಪೊಡ್ದುಂಬ ನಿಕ್ಲ ಡ್ರಾಯಿಂಗ್ ಕಂಪ್ಲೀಟ್ ಮಲ್ಪಲೆ ಅವೇ ನಿಕ್ಲೆ ತೋಜ್ಪಾವೆ ಬಂದು ಇರೆ ದೆತ್ತು ದಾಂಡು. ನೋಡಿ ನಮ್ಮ ಮಕ್ಕಳದ್ದು ಕೂಡ ಡ್ರಾಯಿಂಗ್ ಕೂಡ ಕಂಪ್ಲೀಟ್ ಆಯಿತು. ತುಂಬ ಒಳ್ಳೆ ರೀತಿಯಲ್ಲಿ ಡ್ರಾಯಿಂಗ್ ಮಾಡಿದ್ದು, ತುಂಬ ಚೆಂದ ಆಗಿದೆ. ಭಾರಿ ಶೋಕದ ಡ್ರಾಯಿಂಗ್ಲ ಕಂಪ್ಲೀಟ್ ಮಾಡ್ತೀರು. ಇಂಚಿಡು ತುಲೆ ಅರಿನ ಬೊದುಲಿಯರೆ ಪಾಡ್ದೆ ಇತ್ತೆ ಅನ್ನು ದುಂಬೆ ಮೂಜಿಗಂಟೆರ ದುಂಬು ಅರಿ ಬೊದುಲಿಯರೆ ಪಾಡ್ದೆ. ಒಂದಿನ ನಮ್ಮ ಸಣ್ಣ ಕಡೆವಗ ಒಂತೆ ನೀರು ಪಾಡ್ದು ಬೊಕೊಂಚೂರು ಉಪ್ಪು ಪಾಡ್ದು ಸಣ್ಣ ಕಡೆವೋಡು. ಜಾಸ್ತಿ ನೀರು ಪಾಡು ಚಾಯ್ನಾತ ದಪ್ಪ ಕಡೆಯಿಂದ ಮಸ್ತ್ ಎಡ್ಡೆ ಹಾಪುಂಡು. ಒಂಜಿ ವೇಳೆ ನಿಗು ತೆಲ್ಪು ಕಡೆ ಎರಡ ಬಂದನು ಚೂರು ಮಾಜವಡ ಹಾಪುಂಡು. ನೋಡಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ 4 ಗಂಟೆ ಮೊದಲು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಇಷ್ಟು ದಪ್ಪವಾಗಿ ರುಬ್ಕೋಬೇಕು. ಇಲ್ಲ ಅಂದರೆ ನೀವು ತೆಳುವಾಗಿ ರುಬ್ಬಿದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹದ ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ನೋಡಿ ಹಿಟ್ಟನ್ನು ಈಗ ರೆಡಿ ಆಯಿತು. ಎಲೆ ಕೂಡ ರೆಡಿ ಆಯಿತು. ಈಚೆ ಕಡೆ ತೆಂಗಿನ ತುರಿ ಮತ್ತು ಬೆಲ್ಲ ಮುಲ್ಪ ಹೀರೆ ತಾರೈ ಬೆಲ್ಲ ಬಂದ ಪೂರ ರೆಡಿ ಆಂಡು. ತಾರೆಯಿನ್ಲ ಬೆಲ್ಲ ಬೆರವುಗ ಬೋಡಂಡ ಚೂರು ಏಲಕ್ಕಿ ಪುಡಿಲ ಪಾಡೋನುಲಿ. ಈಗ ನೋಡಿ ತೆಂಗಿನ ತುರಿಗೆ ನಾನು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಏಲಕ್ಕಿ ಹುಡಿಯನ್ನು ಕೂಡ ಸೇರಿಸ್ಕೋಬೋದು, ನಾನಿಲ್ಲಿ ಸೇರಿಸಿಲ್ಲ. ಇದು ಕೂಡ ಮಿಕ್ಸಿಂಗ್ ರೆಡಿ ಆಯಿತು. ಇವಾಗ ನಾವು ತಿಂಡಿ ರೆಡಿ ಮಾಡುವ. ಈಗ ಅರಸಿನ ಎಲೆಗೆ ಸ್ವಲ್ಪ ಹಿಟ್ಟನ್ನು ಹೀಗೆ ಚೆನ್ನಾಗಿ ತಗೊಂಡು ಸವರ್ಕೋಬೇಕು. ಆಮೇಲೆ ನೋಡಿ ಅದರ ಫಿಲ್ಲಿಂಗ್ ಮಧ್ಯದಲ್ಲಿ ಇಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ಮತ್ತೊಂದು ವಿಷಯ, ನೀವು ಇದನ್ನು ಮಾಡುವಾಗ ನೀರನ್ನು ಕಾಯಿಸಲಿಕ್ಕೆ ಇಟ್ಟಿರಬೇಕು. ಇಡ್ಲಿ ಕುಕ್ಕರಲ್ಲಿ ನೀರು ಬಿಸಿಯಾಗಿರಬೇಕು. ಯಾಕಂದರೆ ನಮ್ಮ ಹಿಟ್ಟು ತುಂಬ ದಪ್ಪ ಇಲ್ಲ, ತೆಳುವಾಗಿ ಉಂಟು. ಹಾಗಾಗಿ ಇದು ನಾವು ಹೀಗೆ ಎಲೆಗೆ ಸವರಿ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕಾಗ್ತದೆ ಸಡನ್ನಾಗಿ. ಒಂದು ಇತ್ತುಲಿ ಇರೆಕ್ಕೆ ಇಂಚ ಬಂದ ಪಾಡ್ದು ನಮ್ಮ ಬಂದ ಮಸ್ತ್ ದಪ್ಪ ಇಪ್ಪುಜಲಿ ಈತೆ ದಪ್ಪ ಇಪ್ಪುನ ಅಂಚಾದು ನಮ್ಮ ಫಸ್ಟಿಗೆ ತೊಂದರೆದಾರಿಟ್ಟು ನೀರು ಬೆಚ್ಚಾವರೆ ದೀದಿಪ್ಪೋಡು ಬೊಕ್ಕ ಇಂಚ ಇರೆಕ್ ಬಂದ ಪೂಜಿದು ನಮ್ಮ ಬೆಲ್ಲಲ್ಲ ತಾರೆಲ್ಲ ಮೊರೆತ್ತಿತ್ತಿನ ಐಕ ಪಾಡ್ದು ಮಡ್ತದು ರಪ್ಪ ಬೇಯರೆಗೆ ದಿವೋಡು ದಯಪಂಡ ನಮ್ಮ ಬಂದ ಒಂತೆ ತೆಳುವೆ ಇಪ್ಪುಂಡು ಅಂಚಾದು ಬೊಳಂತರಿತ ನಿಕ್ಲಿಗೆ ಇಂಚ ಬಂಗಾಪುಣಂದಾಂಡ ಚೂರು ಹಿಟ್ಟನ್ನು ಮಾಜವನ್ಲಿ ಗ್ಯಾಸ್ ಚೂರು ದಿಂಡ ಅವು ಗಟ್ಟಿ ಹಾಪುಂಡು. ಇಂಚ ತುಲೆ ಇರೆನ್ ಚೂರು ಇಂಚ ಸೈಡ್ ಬಂದ್ ಮಲ್ತದು ನಮ್ಮ ಬೇಯರೆ ದೀಕ. ಹೀಗೆ ಎಲೆಯನ್ನು 2 ಕಡೆ ಬಂದ್ ಮಾಡಿ ನಾವು ಬೇಯಲಿಕ್ಕೆ ಇಡಬೇಕು. ಹೀಗೆ ಎಲ್ಲ ಅರಸಿನ ಎಲೆಯನ್ನು ಹೀಗೆ ನಾನು ಇಟ್ಟಾಯಿತು. ಇವಾಗ ಮುಚ್ಚಳ ಮುಚ್ಚಿಸಿ ಒಂದು 30-35 ನಿಮಿಷ ಬೇಯಿಸಬೇಕು. ಇದೊಂದು ಮುಚ್ಚಳ ಮುಚ್ಚಿದ್ದು 30-35 ನಿಮಿಷ ಬೇಯರೆ ಬುಡ್ಕ. ಇವಾಗ ನೋಡಿ ಇದು ಆಯಿತು. ಇವಾಗ ನಾನು ಗ್ಯಾಸ್ ಬಂದ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಸ್ವಲ್ಪ ಮುಚ್ಚಳ ತೆಗೆದೆ ನೋಡಿ, ಬಿಸಿ ಬಿಸಿ ಉಂಟು ನೋಡಿ. ಇವಾಗ ಇದು ತಣ್ಣಗಾಗಲಿ, ಒಂದು ಸ್ವಲ್ಪ ಹೊತ್ತು ಬಿಡುವ. ಸ್ವಲ್ಪ ಹೊತ್ತಾದ ನಂತರ ನೋಡಿ ನಮ್ಮ ಅರಸಿನ ಎಲೆ ಗೆಣಸಲೆ ಹೇಗೆ ಬಂದಿದೆ ಅಂತ. ಒಂತೆ ಪೊರ್ತು ಆಕಿನ ತುಲೆ 35 ನಿಮಿಷ ಆಯ್ನ ಆಕಿನ ಯಾನು ಗ್ಯಾಸ್ ಬಂದ್ ಮಲ್ತೆ ಬೊಕ್ಕ ಯಾನ್ ತುಲೆ ನಿಕ್ಲೆ ಮಂಜಲ್ದಿರ್ತ ಅಡ್ಡಿನ ತೋಜ್ಪ ಒಂದುಲ್ಲೆ ಮಸ್ತ್ ಶೋಕ ಅದೆಲ್ಲ ಬೈದನು ಸಾಫ್ಟ್ ಆದ ಬೈದಂಡು
ಘಮ ಅಂತೂ ಇಡೀ ಇಲ್ಲಾಗ ಬರೋದು ನೋಡಿದೆ ಪಂಡ ಮಂಜಲ್ದ ಇರೆ ಮಸ್ತ್ ಪರಿಮಳ ನೋಡಿ. ಇದರ ಘಮ ಇಡೀ ಮನೆಯಲ್ಲಿ ಹರಡಿದೆ, ಯಾಕಂದರೆ ಇದು ಅರಸಿನ ಎಲೆ ತುಂಬ ಪರಿಮಳ. ನಾಗರ ಪಂಚಮಿ ನಾಳೆ ಬರ್ತಾ ಉಂಟು, ಹಾಗೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಎಲ್ಲ ನಾಗರ ಪಂಚಮಿ ಅಂಚ ನಾಗರ ಪಂಚಮಿಗೂ ನಮ್ಮ ತುಳುನಾಡು ವಿಶೇಷವಾದ ಒಂದೇನು ಮಲ್ಪೇರು ಮಂಜಲ್ದಿರ ತಡ್ಯ ತುಲೈತೆ ಒಂದೇನು ಕಟ್ ಮಲ್ತದ ತೋಚ್ಪೊಂದುಲ್ಲೆ. ನಿಗಳಿಗೆ ಇಷ್ಟ ಅಂಡ ಆಯ್ನಾತ್ ಜನಕ್ಕೆ ಶೇರ್ ಮಲ್ಪ್ಲೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ತು ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ. ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.